apa bale ಎಲ್ಲ ಫೋನ್ ಫೋನ್ ಅಂತ ಕನ್ನಡ ತೇಗೊಂಡ ಬಾ ಬತ್ತರ ಬಾ ಎಲ್ಲರೂ ಫೋನ್ ಮಾಡ್ತಾರೆ ಅಂಚಿನ ಜೋಕ್ಲಿಗೆ ಇಂಚ ಆರ ಬಲ್ಲಿ ನನ್ನ ಪೊಲೀಸರಲ್ಲಿ ಮಾತ್ರಲ್ಲ ಇಲ್ಲಕದಲ್ಲಿ ಮಾತ್ರ ಗೊತ್ತಾಗ್ತದೆ ఆయన కిరణ్ కలికి పత్తది ఇంట్లోకి తుజిపోవడం ఏర్లాడు కానీ ఇంట్లోకి తిరిగిపోవడం గురించి ಮಾಹಿತಿ ಗೊತ್ತಿಲ್ಲ. ನಾ ಮನೆಯಲ್ಲಿದ್ದೆ. ಓಕೆ ಅವ್ರು ಯಾರಿಗಾದ್ರು ಕಾಲಲ್ಲಿ ಇದ್ರಂತ? ಕಾಲಲ್ಲಿ ಇದ್ದವ್ರ ಮುಂಚೆ ಒಂದು 4 ವರ್ಷ ಆಯಿತು. ಅಲ್ಲಲ್ಲ ಈ ಘಟನೆ ಆಗುವಾಗ ಅವರ ಭಾವನೆಗೆ ಯಾರಿಗಾದ್ರು ಕಾಲ್ ಮಾಡಿ? ಅವ್ರಿಗೆ ಕಾಲ್ ಮಾಡಿದಂತೆ ನನಗೆ ವಿಷಯ ಗೊತ್ತಿಲ್ಲ. ನಾನು ಅವರ ಅಣ್ಣ ಕಾಲ್ ಮಾಡಿ ಹೇಳಿದ್ರು ನನಗೆ ಈ ಥರ ಆಗಿದೆ ಎಲ್ಲ ವಿಷಯ, ಈ ಥರದಂತ ಇಲ್ಲ, ಅವರಿಗೆ ಹೊಡೆದಿದ್ದಾರೆ ಅಂತ ಆ ಥರ ಎಲ್ಲ ಹೇಳಿದ್ರು ಅಷ್ಟೇ. ಆಗ ನಾನು ಭಾವನಿಗೆ ಕಾಲ್ ಮಾಡಿದ್ದೆ. ಆಗ ಭಾವ ಹೇಳಿದ್ರು ನಾವು ಹೋಗ್ತಿದ್ವಿ, ಬನ್ನಿ ನಾನು ಬರ್ತೀನಿ ಅರ್ಧವರೆಗೆ ಅಂತ. ಅವ್ರು ನನ್ನ ಇಲ್ಲಿಗೆ ತಗೊಂಡು ನನಗೆ ಇಲ್ಲಿ ಎಲ್ಲ ವಿಷಯ ಗೊತ್ತಾದ. ಅಕ್ಕ ನನ್ನ ಹತ್ರ ಎಲ್ಲ ಕ್ಲೋಸ್ ಇದ್ಲು. ಅವರು 3 ಮಂದಿ ಹೆಣ್ಮಕ್ಳು, ನಾನು ಅವಳ ದೊಡ್ಡಪ್ಪನ ಮಗ. ನನ್ನ ಹತ್ರ ಕ್ಲೋಸ್ ಇದ್ಲು, ಎಲ್ಲ ವಿಷಯ ಹೇಳ್ತಿದ್ಲು. ನನ್ನ ಇಲ್ಲ ಲವ್ ಮಾಡ್ತಿದ್ದದ್ದು ಹೇಳ್ತಿದ್ಲು. ಅದು 4 ವರ್ಷ ಆಯಿತು ಕಟ್ಟಾಗಿ. ಈ ಥರ ಕಿರಿಕಿ ಕೊಡ್ತಿದ್ದ ಆ ಥರ ಅಂತ ಹೇಳಲಿಲ್ಲ ಇನ್ನುವರೆಗೆ, ನನಗೆ ಹೇಳಿಲ್ಲ. ಹಾಂ ಹೌದೌದು, ಅವನು ಫ್ಯಾಮಿಲಿ ಸಮೇತ. ಇದೊಂದು ನಾಗರಿಕ ಸಮಾಜ ತಲೆದಗ್ಗಿಸುವಂಥ ಕೃತ್ಯ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿ ಇಂಥದ್ದನ್ನು ನಾವು ಯಾವತ್ತೂ ನಿರೀಕ್ಷೆ ಮಾಡುವಂಥದ್ದಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳು ಕೂಡ ನಿರಾಳವಾಗಿ ಓಡಾಡುವಂಥ ಪರಿಸ್ಥಿತಿ ಇಲ್ಲ ಅಂತೇಳಿ ನನಗೆ ಅನಿಸ್ತಿದೆ. ಇದಕ್ಕೆ ಕಾನೂನು ಸುವ್ಯವಸ್ಥೆ ಕಾರಣವೋ ಅಥವಾ ಸಮಾಜದಲ್ಲಿರುವಂಥ ನೈತಿಕತೆಯ ಮಟ್ಟ ಕುಸಿತಾ ಇದೆಯಾ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಆದರೆ ಮುಂದಕ್ಕೆ ಇಂಥ ಕೃತ್ಯಗಳಾಗದ ಹಾಗೆ ಇಲಾಖೆ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಏನು ನೊಂದಂಥ ಕುಟುಂಬ ಏನಿದೆ ಅವರಿಗೆ ಸಾಂತ್ವನವನ್ನು ಹೇಳುವಂಥ ವ್ಯವಸ್ಥೆ ಕೂಡ ಆಗಬೇಕು. ಇನ್ನು ಮುಂದೆ ಯಾರೊಬ್ಬರು ಆ ಮನಸ್ಸಿನಲ್ಲಿ ಕೂಡ ಈ ರೀತಿಯ ಒಂದು ಕೃತ್ಯವನ್ನು ಮಾಡಬೇಕು ಅಂತೇಳಿ ಅವರು ಯೋಚನೆ ಮಾಡಬಾರ್ದು. ಆ ರೀತಿಯ ವ್ಯವಸ್ಥೆಗಳಾಗಬೇಕು. ಇಲ್ಲ ಅಂತ ಹೇಳಿದರೆ ಮುಂದೆ ಇಂಥ ಕೃತ್ಯಗಳು ಮತ್ತೆ ಮರುಕಳಿಸಿದೆ ಅಂತ ಹೇಳಿದ್ರೆ ನಾಗರಿಕ ಸಮಾಜ ಭಯದಿಂದಲೇ ನಡ್ಕೊಳ್ಬೇಕಾಗ್ತದೆ. ಭಯಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಅದು ಇದಕ್ಕೆ ಸರ್ಕಾರವು ಕೂಡ ಪೊಲೀಸ್ ಇಲಾಖೆ ಕೂಡ ಇದರ ಬಗ್ಗೆ ಒಂದು ಗಂಭೀರವಾಗಿ ಕ್ರಮವನ್ನು ತಗೊಳ್ಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ.